ಫ್ರೆಂಡ್ಸ್ ಗಾರಿಚ ಅಂಡ್ ಶಾಸ್ತಾರ ಫ್ರೆಂಡ್ಸ್ ಕುತ್ರಾಡಿ ಹಾರ್ಪಲ ಎಲಿಯಾಡಿ ಗ್ರಾಮದ ಒಂದು ತಂಡ ಇದು. ತಿಂಗಳಲ್ಲಿ 2 ಶ್ರಮದಾನವನ್ನ ಮಾಡ್ತಾರೆ, ಇದು ಕಂಪಲ್ಸರಿ. ಅತಿ ಹೆಚ್ಚು ತೀರಿ ಹೋದವರ ಹೆಣವನ್ನು ಸುಟ್ಟಂತಹ ಸಂಘಟನೆಯ ಮನೆಗೆ ಹೋಗಿ ಆ ಕೆಲಸವನ್ನು ಮಾಡಿದ ಏಕೈಕ ಸಂಸ್ಥೆ ಇದ್ರೆ ಅದು ಶಾಸ್ತಾರ ಫ್ರೆಂಡ್ಸ್ ಹಾರ್ಪ. ಅಲ್ಲ, ರಿಯಾಲಿಟಿ. ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ ನಾವು. ನಮ್ಮ ಶಾಸ್ತಾರ ಫ್ರೆಂಡ್ಸ್ ಅಧ್ಯಕ್ಷರು ಶ್ರೀಯುತ ಕುಶಲಪ್ಪ, ದಯವಿಟ್ಟು ನಿಮ್ಮನ್ನು ಕೂಡ ರೆಡಿ ಮ್ಯೂಸಿಕ್ ಆಫ್ ರೆಡಿ. ಮರಾಠಿಯ ತಂಡಗಳು ಅದು ಕಾರಿಂಜ ಸಿಂಗಲ್ ಗ್ರೂಪಿನಲ್ಲಿ ಚಾಂಪಿಯನ್. ಅದು ಜಯಂತ, ಯೋಗೀಶ್, ರತನ್ ಅಂಡ್ ಮಿಸ್ಟರ್ ಶ್ರೀಕಾಂತ್, ಚರಣ್, ಸೋಮಶೇಖರ್, ಧನಂಜಯ್, ಸ್ವರೂಪ್ ಶೆಟ್ಟಿ, ಮಿಸ್ಟರ್ ರಾಮಚಂದ್ರ. ರಾಜ್ಯ ತಂಡ ಸಿಂಗಲ್ ಗ್ರೂಪ್ನಲ್ಲಿ 1-2 ಬಹುಮಾನವನ್ನು ಪಡ್ಕೊಳ್ತಾನೇ ಇದೆ. ಫ್ರೆಂಡ್ಸ್ ಕಾರಿಂಜ ಒಂದು ಸುತ್ತಿನ ಮುನ್ನಡೆಯಲ್ಲಿ ಬಲಿಷ್ಠ ಕಾರಿಂಜ ಫ್ರೆಂಡ್ಸ್ ಮುನ್ನಡೆಯಲ್ಲಿದೆ. ಒಂದು ಸುತ್ತಿನ ಮುನ್ನಡೆಯೊಂದಿಗೆ ಅಂಕಣದ ಬದಲಾವಣೆಯಾಗಿದೆ. ಬಲಿಷ್ಠ ತಂಡಗಳ ನಡುವಿನ ಕಾದಾಟ. ಈ ತಂಡ ಶಿವಶಕ್ತಿ ಕೊಡಿಯಾಳವನ್ನ ಎದುರಿಸಲಿದೆ. ಇಲ್ಲಿ ವಿಜಯಶಾಲಿಗೊಂಡ ತಂಡ ಶಿವಶಕ್ತಿ ಕೊಡಿಯಾಳವನ್ನ ಎದುರಿಸಲಿದೆ. ಸಾಗಿ ಬರ್ತಾ ಇದೆ. ರಾತ್ರಿ 1 ಗಂಟೆಗೆ 1 ಗಂಟೆಗೆ ನೀರು ಮಸಾಲ ಶಿವ ಶಾಸ್ತಾರ ಫ್ರೆಂಡ್ಸ್ ಪುತ್ರಾಡಿ ಹಾರ್ಬಲ, ಹಾಗೆ ಶಿವಶಕ್ತಿ ಅಭಿನಂದನೆಗಳು. ಶಾಸ್ತಾರ ಫ್ರೆಂಡ್ಸ್ ಪುತ್ರಾಡಿ ಹಾರ್ಬಲ ತಕ್ಷಣ ಪಂದ್ಯಾಟ ಇದೆ. ನಿಮಗೆ 3rd 4th 4th ಗಾಗಿ ವಿನಾಯಕ ಕುಂಬ್ರ ಸ್ವಲ್ಪ ವಿನಾಯಕ 2 ನಿಮಿಷ ಗ್ಯಾಪ್ ಇದೆ. ಇಲ್ಲೇ ಇರಿ. ವಿನಾಯಕ ಕುಂಬ್ರ ಅಂತೂ ಇಂತೂ ಲಕ್ಷ್ಮೀ ಜನಾರ್ದನ ಕೇಪು 2021 ಟ್ರೋಫಿ ದ ಫೈನಲ್ ಮ್ಯಾಚ್ ಬಿಟ್ವೀನ್ ಕಾರಿಂಜ ವರ್ಸಸ್ ಶಿವಶಕ್ತಿ ಕೊಡಿಯಾಳ್. ಎಕ್ಸಾಕ್ಟ್ಲಿ ರೈಟ್.